ಆತ್ಮೀಯ ಬಂಧುಲೆ ಮೋರ್ಲ ಇಲ್ಲದ ಶ್ರೀಯುತ ಗಿರೀಶ್ ಆಳುವ ಸುಧಾಕರ್ ಆಳುವ ಸಹೋದರರು ಕಾರಣ ಆಕಲ ಇಲ್ಲದ ಕುಲ ಅಪ್ಪೆ ನೇಲಿಯಪ್ಪ ಶ್ರೀಮತಿ ರೇವತಿ ಎಸ್ ಆಳುವ ಶ್ರೀಮತಿ ಲಕ್ಷ್ಮಿಯನ್ನು ಆಳುವ ಮಾಮಿ ಶ್ರೀಮತಿ ಮೋಹಿನಿ ಎಸ್ ಆಳುವ ಮಕ್ಕಳನ್ನು ಪೂರ ಒಟ್ಟು ಸೇರೊಂದು ಇನಿ ಒಂಜಿ ಅಕಲ್ನ ಕೈತಳ್ಳು ಪಂಡಿತೋಸ್ತ ಕೈತಳ್ಳು ಅವಳೊಂದು ಆಳುವಸ್ ಬೇಕರಿ ಬೇಕಾಯ್ತು ಬೇಕರಿ ಉತ್ಪನ್ನದ ಘಟಕ ಐತದೆ ಇನಿ ಅಕಲ್ನ ಸ್ವಂತ ಕಟ್ಟಡ ಸ್ಥಳಾಂತರ ಬಂತಂದೇಳಿ ಈ ಕಾರ್ಯಕ್ರಮಕ್ಕೆ ಇತ್ತೇನೆ ದೀಪ ಬೆಳಗ್ಗೆ ಸಾಧು ಉದ್ಘಾಟನೆ ಬಂದಿದ್ದೇವೆ. ನಮ್ಮ ನಡಿಬೈದ ವೇದಮೂರ್ತಿ ಬ್ರಹ್ಮಶ್ರೀ ಶ್ರೀಯುತ ಶಂಕರನಾರಾಯಣ ಭಟ್ ಅಂತೇಳು ಅರಣ್ಯಾನ ಮಾತೆ ಇಲ್ಲದಕ್ಕಲ್ಲ ಪರವಾದ ಸ್ವಾಗತ ಮಂತಂದೊಳ್ಳೆ ಅಂಚನೆ ನಮ್ಮ ಮುಡಿಬೂದ ಮಂಗಳ ಭಾರತ ಬಾಲಕಿಯರು ಶ್ರೀಯುತ ಕರುಣಾಕರ್ ಶೆಟ್ಟಲ ಈ ಕಾರ್ಯಕ್ರಮಕ್ಕೆ ಮಲ್ಲ ಬಿನ್ನೆರಾದ ಬರ್ತದೆ. ದೀಪ ಬೆಳಗ್ಗೆ ಸಾಧು ಈ ಒಂದು ಉದ್ಯಮ ಯಶಸ್ವಿ ಆವಡು ಪನ್ಪನ ನೆಲೆಟ್ಟು ತುಡರು ಬೆಳಗಾದು ಈ ಕಾರ್ಯಕ್ರಮಕ್ಕೂ ಈ ಒಂದು ಹೊಸ ಅಂಗಡಿಗೆ ಉದ್ದೀಪನದ ಚಾಲನೆ ಕೊಡ್ತೀರಿ. ಮಾತ ಬಂಧುಗಳು ಇಷ್ಟಮಿತ್ರೆಯರು ಪೂರರೆಲ್ಲ ಲೆತ್ತದ ಸೇರ್ತಾರೆ. ನಲ್ಲ ಕೆಲವು ನಮ್ಮ ಶಾಸಕರನ್ನು ನಮ್ಮ ನಿರೀಕ್ಷೆ ಬಂತಂದಿಲ್ಲ. ನಮ್ಮ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅಲೆಮಾರಿ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಿತ್ತು ಕರ್ನಾಟಕ ರಾಜ್ಯದ ಆರ್ಲ ಬರೆಯೋಲ್ಲ ರಕಲಪುರ ನಿರೀಕ್ಷೆಡುಲ್ಲ ಆಡ ಕಾಂಡದ ಒಂಜಿ ಮುಹೂರ್ತೋಡು ತಂತ್ರಿಗಳನ್ನ ಕೈಟು ವೇದಮೂರ್ತಿಗಳನ್ನ ಕೈಟಿ ಒಂಜಿ ತುಡರು ಬೆಳಗಾದು ಇಂದು ಹೊಸ ಸಂಸ್ಥೆ ಅನ್ನತ್ತೆ ಅವಳು ಈತನ ಕಾರ್ಯಾಚರಣೆ ಮಾಡ್ತಿದ್ರು. 25 ವರ್ಷ ಅವಳು ಇತ್ತಿನಂಚಿನ ಸಂಸ್ಥೆ ಈತೊಂದು ಸ್ವಂತ ನೆಲೆಕ್ಕೆ ಬಂದು ನಾವು ಒಂದು ಎಂಡ ವಿಷಯ ಅವಳು ಅನಿವಾರ್ಯ ಕಾರಣಗಳ ಆ ಜಾಗೆಯನ್ನು ಬದಲು ಮಾಡ್ಕೊಡೋದು ಬರ್ತದೆ ಆಯಿತಾ. ಒಟ್ಟಿಗೆ ಈ ಒಂದು ಹೊಸ ಘಟಕ ಒಂದು ಉತ್ಪನ್ನ ಘಟಕದೊಟ್ಟಿಗೆ ಮಾರಾಟ ಮಳಿಗೆ ಆದಿಲ್ಲ ಇನ್ನು ಒಂದು ಮಲ್ಲ ಮಟ್ಟಗೆ ಏರ್ದಲ್ಲಿ ಹಂತಕ್ಕೆ 25ನೇ ವರ್ಷದ ಈ ಒಂದು ಹಂತೋಡು ನಮ್ಮ ಜಿಲ್ಲಾ ಪಂಚಾಯತದ ಮಾಜಿ ಸದಸ್ಯರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿಯರು ಅರೆಲ್ಲ ಈ ಕಾರ್ಯಕ್ರಮಕ್ಕೆ ಮಾತಾಡೋಣ ಪರವಾಗಿ ಎದ್ಕೊಂಡ್ರೆ ಒಬ್ಬೇ ಒಂದು ಉದ್ಯಮ ಶುರು ಮಾಡ್ಕೊಳ್ಳಾಗ ಅವು ಎಲ್ಲಿ ಹಂತೋಡು ನಾಡಿಂದ ಶುರುವಾದ 25 ವರ್ಷಗಳು ಆಕೆಲ್ಲ ಮಾರುಕಟ್ಟೆ ವಿಸ್ತಾರವಾದ ಬೆಳೆದು ನಾಳೆಲ್ಲ ಇತ್ತರಡ್ಡು ವರ್ಷಗಳು ಕೊರೋನಾ ಕಾಲಘಟ್ಟದಾದ್ರೆ ಮಾತಾ ಉದ್ಯಮಲ್ಲ ಒಂದು ರೀತಿಯಲ್ಲಿ ಸಂಚಕಾರ ತೊಂದರೆ ಬಂಡ ಆರ್ಥಿಕ ವ್ಯವಹಾರನೇ ಅವು ಇಡೀ ಮಾತಲ್ಲ ಕುಸಿದು ಹೋತಲು ವ್ಯವಹಾರದ ಲಾಕ್ಡೌನ್ದ ಅನಿವಾರ್ಯ ಇರ್ತಾದ್ರೆ ವ್ಯವಹಾರ ಇಜ್ಜಂದಿನ ಜಗಲಾಟ ಆಂಡಲ್ಲ ರಡ್ಡನೆ ಆಲೆ ಮುಗಿದನು ಮುಜಿನೆಲೆ ಬರ್ಕೊಂಡು ಹಂಚಿನ ಎಚ್ಚರಿಕೆಯನ್ನು ಕೊರೊಂದುಳ್ಳೇರು. ಈ ಎಚ್ಚರಿಕೆದ ನಡುಟ್ಲ ನಮ್ಮ ವ್ಯವಹಾರ ನಮ್ಮ ದುಂಬರಿ ಸವಡಾತಲು ಈ ಒಂದು ಆಳ್ವಾಸ್ ಬೇಕರಿ ಉತ್ಪನ್ನದ ಮಾರಾಟ ಮಳಿಗೆ ಇನಿ ವೇದಮೂರ್ತಿ ಬ್ರಹ್ಮಶ್ರೀ ಶಂಕರನಾರಾಯಣ ಭಟ್ ತಂತ್ರಿಯನ್ನ ಕೈಟು ಉದ್ದೀಪನ ಹಾಕಲು ತುಡರು ಬೆಳಗಾದ ಉದ್ದೀಪನ ಮಂತಿನಂಚಿನ ವೇದಮೂರ್ತಿ ಬ್ರಹ್ಮಶ್ರೀ ತಂತ್ರಿಗಳು ನೆಕ್ ರಡ್ಡು ಶುಭ ಆಶೀರ್ವಚನದ ಪಾತ್ರ ಪನ್ನೊಡು ಬಣ್ಣದಕ್ಕೆ ಏನಂತ ಮೊದಲದ ಪ್ರತಿಷ್ಠಿತ ಮನೆತನ ದಾಖಲು ಬಹಳ ಪರಿಶ್ರಮಪೂರ್ವಕವಾದ ಅನೇಕ ವರ್ಷದಿಂದ ಈ ಉದ್ಯಮವನ್ನು ನಿರಂತರವಾದ ನನ್ನ ಬಹಳ ಸಂತೋಷದ ವಿಚಾರ. ಪ್ರತಿಯೊಂದಿಲ್ಲ ಕೂಡ ದಿನೋಡು ದಿನ ಅಭಿವೃದ್ಧಿ ಆಗೋಡ ಏನು ಪ್ರಕೃತಿ ಧರ್ಮ ಅವೇ ಪ್ರಕಾರವಾದ ಅರ್ಲ ಕೂಡ ದಿನೋಡು ದಿನ ಏನು ವಿಸ್ತಾರ ಮಾಡ್ತಂದು ಒಳ್ಳೆಯದು ಅಂಚೈತೆ ಒಂಜಿ ಸ್ವಂತ ನೆಲಕ್ಕೆ ಬತ್ತನಂಚಿತನ ಬಹಳ ಒಂಜಿ ಸಂತೋಷದ ಸಮಯೋಡು ಮಲ್ಪ ಆವಡ ಅಂಚಿತನ ದೇವನ ಕಾರ್ಯವನ್ನು ಮಾತ ಕೊಂಡಡೆ ಮರಾಣಿಯೇ ಪರಿಪೂರ್ಣ ಮಾಡ್ಕೊಂಡು ಇನ್ನಿಲ್ಲ ಕಾರ್ಯಭಾಗ ಆದ ಗುರುಗಣಪತಿ ಗ್ರಾಮದ ಮಾಗಣದ ಸಮಸ್ತ ಸೀಮೆದ ದೇವದೇವರನ್ನು ಮಾತ ತುಂಬುದೇದು ಭಕ್ತಿ ಪರಂಪರೆಯನ್ನು ಒರಿಪಾಕೊಂಡು ಈ ಕಾರ್ಯಕ್ಕೂ ಚಾಲನೆ ಆತಂಡೇನಿ ದೀಪ ಎಂಚ ಬೆಳಗೊಂಡು ಅವೇ ಪ್ರಕಾರವಾದ ಆ ಉದ್ಯಮನ ಕೂಡ ದಿನ ಶುಕ್ಲಪಕ್ಷದ ಚಂದ್ರದೇವ ಲೆಕ್ಕನೆ ಅಭಿವೃದ್ಧಿ ಹೊಂದದು ಎಡ್ಡೆ ಒಂದು ಕೀರ್ತಿ ಎಡೆಗೆ ಸಂಪ್ರಾಪ್ತಿ ಆವಡು ಮಾಡ್ಕೊಂಚಿತನ ಸಾಕಪಾಕಗಳು ತಿಂಡಿ ತಿನಿಸುಗಳು ಪ್ರತಿಯೊಂದಿಲು ಕೂಡ ಸ್ವಾದಿಷ್ಟಭರಿತವಾದ ನಲಪಾಕದ ಸರಿ ಕೊಟ್ಟೊಂದು ಬರಡು ಐಡ್ದ ಅವರ ಜನಾಕರ್ಷಣೆ ಆವಡು ಜನಗಳಿಗೆ ಈ ಉದ್ಯಮದ ಈ ವಸ್ತುಗಳೆಲ್ಲ ಮಿತ್ತು ಅತ್ಯಂತ ಪ್ರೀತಿ ಆವಡು ಮಾತೆಲ್ಲ ಕೇಂದ್ರದ ತೊನ್ನಂಚಿತನ ಸನ್ನಿವೇಶಗಳು ನಮಗೆ ತೋಜದ ಬರಡು ಲಾಭಾಧಿಕ್ಯ ಆವಡು ಲಕ್ಷ್ಮೀ ಕಟಾಕ್ಷ ಸಿದ್ಧ ಬಾರಿ ಪೊರ್ಣದ ಆಶೀರ್ವಚನದ ಪಾತ್ರ ಪಡೆಯದು ಒವೇರಿ ಎಡ್ಡೆಲೆ ಸಾವೋಡು ಚೀಪೆತನ ಸುಮೋಡು ಚೀಪೆದೊಟ್ಟಿಗೆ ಒಂತೆ ಸಾಂಕೇತಿಕವಾದ ಖಾರ ತಿಂಡಿಲು ನನಗೆ ಜೀವನೋಡು ಕಷ್ಟ ಸುಖ ಪನ್ಪಿನವು ದ್ವಂದ್ವ ಐತಿಲೆಕ್ಕನೆ ಅಂಚನೆ ಬದುಕಿಡು ಅಭಿವೃದ್ಧಿ ಪನ್ಪಿನವು ಅವು ನಿರಂತರವಾದ ಆ ಅಭಿವೃದ್ಧಿ ನಿರಂತರವಾದ ಆವಡೋಣ ಚೀಪೆತನಸು ಪೂರ ರೆಗ್ಲ ಎಡ್ಡೆ ರೀತಿಯಲ್ಲಿ ಪತ್ತದ ಗ್ರಾಹಕರನ್ನ ನಂಬಿಕೆಯನ್ನು ಪಡೆದು ಬೊಳೆವುಡು ಇನ್ನು 25 ವರ್ಷವನ್ನು ದಾಟದು ಸ್ವಂತ ನೆಲೆಟಿ ಉದ್ಯಮ ಕುಡಂಜಿ ಜಾಗೇಡು ಶುರು ಆದ ಪುಣಂಚಿನ ಕೊಡ್ತಾ ಈ ಕೆಡ್ಡ ಆಶೀರ್ವಚನದ ಪಾತ್ರ ಪಡೆಯಲು ವೇದಮೂರ್ತಿ ಬ್ರಹ್ಮಶ್ರೀ ಶಂಕರನಾರಾಯಣ ಭಟ್ ನಡಿಬೈಲು ತಂತ್ರಿಲು ಅವರಿಗೆ ಸ್ವಲ್ಪ ಸಂದ ಒಂದು ಇತ್ತೆ ಒಂದು 2 ಸುಭಾಷೆ ಕರುಣಾಕರ್ ಶೆಟ್ಟರು ಉದ್ಯಮಿಲು ಆರು ಮಾತಾ ರೀತಿಯಲ್ಲಿ ಸಹಕಾರ ಉಳ್ಳೇರು
ಗಿರೀಶ್ ಆಳುವ ಸಹೋದರರಿಗೆ ಸಹಕಾರ ಅವ್ರನ್ನ ಏಪಲ ಉಂಟು ಅವ್ರನ್ನ ಸಹಕಾರದ ಆ ಒಂದು ಭರವಸೆಯನ್ನು ಅವ್ರು ಕೊಡ್ತೀರಿ. ಇದು ನಮ್ಮೊಟ್ಟಿಗೆ ಜಿಲ್ಲಾ ಪಂಚಾಯತ್ದ ಮಾಜಿ ಸದಸ್ಯರು, ಜಿಲ್ಲಾ ಪಂಚಾಯತ್ದ ಆರೋಗ್ಯ ಬಕ ಶಿಕ್ಷಣ ಸ್ಥಾಯಿ ಸಮಿತಿದ ಅಧ್ಯಕ್ಷರೆಲ್ಲ ಆದ ಸೇವೆ ಸಂದಾಯಿನಾರೆ ವಾಗ್ಮಿ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿಯರು. ಈ ಒಂದು ಹೊಸ ಕಟ್ಟಡ ಅವ್ರನ್ನ ಇಲ್ಲ ಕೈತಲೆ ಶುರುವಾಗ್ತದೆ. ಇದು ವಾಣಿಜ್ಯ ವಸತಿ ಸಮುಚ್ಚಯದ ಮಾಳಿಗೆ, ಆಳ್ವಾಸ್ತನೇ ವಸತಿ ಸಮುಚ್ಚಯದ ಮಾಳಿಗೆ. ಇನ್ನು ಅಕ್ಕಲನೇ ಮಾಳಿಗೆಡು ಸ್ವಂತ ಮಳಿಗೆಡು ಈ ಒಂದು ಮಾರಾಟ ಮಳಿಗೆಗೆ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿಯರು ರೆಡ್ ಪೊರ್ಲುದ ಪಾತ್ರ ಬನ್ನಡು ಬಣ್ಣದಕ್ಕೆ ಏನೊಂದಿಲ್ಲ. ಮುಖ್ಯದ ಬಂದುಲೆ ಸ್ಥಳ ಸಾನ್ನಿಧ್ಯದ ಮಾತ ದೈವದೇವರನ್ನ ಅಕ್ರಪಟ್ಟು ಆಳ್ವ ಸ್ವೀಟ್ಸ್ ಪಂಡ ಇಂಕು ಗೊತ್ತಿತ್ತಿಲ್ಲ ಕನೆ ಯಾಲ್ಲ ಈ ಊರಿಗೂ ಮದುವೆ ಅದು ಬರ್ತದ 21 ವರ್ಷ ಇಂಕ್ಲೆಗೆ ಬನ್ನಗನೆ ಈ ಪರಿಸರ ಅತನ್ನ ಈ ಒಂಜಿ ಸಮುದಾಯಡ್ ಓಲೆ ಒಂಜಿ ಎಡ್ಡೆ ಕೆಲಸ ಒಪ್ಪಡು ಅತನ ಒಂಜಿ ಕುಟುಂಬದ ಅತನ ಹೆಂಚಿನ ಒಂಜಿ ಉಪ್ಪಡು ಒಲ್ಪಾಡ್ದ ಸ್ವೀಟ್ಸ್ ಕನಪನೆ ಪಂಡಂದಾಂಡ ಅವ ಎಂಕ್ಲೆನ ಆಳ್ವರ್ನ ಅನ್ಪಪ್ಪನ ಅಂಚಿನ ಫ್ಯಾಕ್ಟ್ರಿ ಹಿಡ್ದು ಒಲ್ತೊಲ್ತು ಜನಕ್ಕಳು ಬತ್ತದು ಪಂಡಿತ ಹೊಸಡು ಜಾತದ ಆಳ್ವ ಸ್ವೀಟ್ಸ್ ಓಲ್ ಆಳ್ವ ಸ್ವೀಟ್ಸ್ ಓಲೋದು ಅಂಚಿನ ಈ ಒಂಜಿ ಆಳ್ವ ಸ್ವೀಟ್ಸ್ದ ಈ ಉದಿಪ್ಪನಾದ ಬೊಳ್ಳಿ ಪರ್ವದ ಲೇಸದ ಈ ಒಂಜಿ ಸಂದರ್ಭ 25 ವರ್ಷ ಒಂಜಿ ಉದ್ಯಮ ಕ್ಷೇತ್ರಡು ನಿರಂತರವಾದ ಏತೋ ಅಡೆತಡೆ ಎತ್ತಂದಾಂಡಲ್ಲ ಅವಳ ಚೀಪೆ ಪಟ್ಟುನ ಲೇಸ್ ನಮಕ್ ಗೊತ್ತುಂಡು. ಇನ್ನು ಸ್ವೀಟ್ಸ್ ಬೇಕರಿ ಉದ್ಯಮ ಏತ ಕಾಂಪಿಟೇಷನ್ ಉಂಡು ಪನ್ನಂದಾಂಡ ಒಂಜಿ ಎಲ್ಲಿ ಇಲ್ಲಡ್ಲಕ್ಕುಲ್ಲ ಒಂದಿಲ್ಲ ಮಂತದ್ದು ಇನ್ನು ಯಾಕಲ ಸ್ವ ಉದ್ಯೋಗ ಮನ್ಪುನಂಚಿನ ನೆಲೆಟ್ಟು ನಿರಂತರವಾದ ಜನಪ್ರಿಯವಾಯಿನಂಚಿನ ಆಳ್ವ ಸ್ವೀಟ್ಸ್ ಉಂಡೊಂದು ಪಣ್ಣಂದಾಂಡ ಅವು ನಮ್ಮ ಊರುಡು ಐಕು ಸುರುಕಾದ ಮಾತ ಜನಕ್ಕುಲ್ಲ ಬರವಾದ ಎಂಕ್ಲೆನ ಆಳ್ವೆರೆಗೆ ಎಂಕ್ಲ ಸೊಲ್ಮೆ ಸಂದಾಯ್ತ ಮಲ್ಪ ಬಂದುಳೆ ಕನ್ನಡೊಂಜಿ ಗಾದುಂಡು ಬಕಾಸುರನ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ದಯಪನ್ನಾಗ ಆಗ ಏತು ತಿಂದುಂಡಲ್ಲ ಯಾವುಜಿಗೆ ಲಾಸ್ಟ್ಗೆ ಅನ್ನಗ ಕತೆಟ್ ಆ ಚೀಪೆ ಕೊರ್ದಾನಾಗ ಆಯನ ಬಡವು ಸಂತೃಪ್ತಿ ಆಪುಣು ಅಂಚಿನ ಒಂಜಿ ಲೇಸ್ತನೇಟ್ ಆಳ್ವೇರ್ನೆ ಕಾಂಪ್ಲೆಕ್ಸ್ ಆಯ್ಬಕ್ಕನೆ ಈ ಏರಿಯಾಗ ಒಂಜಿ ಹೊಸತನ ವಯದನು ಎಂಕ್ಲೆಗೆ ಮಾತ ಒಂಜಿ ಎಡ್ಡೆ ರೀತಿದ ಒಂಜಿನೊಂದು ಅರ್ನ ಕುಟುಂಬದ ಮಾತಾಪಿತ್ರೆರುಪ್ಪು ಅಕ್ಲನ ಮಾತ ಕುಟುಂಬದ ಕ್ಲುಪ್ಪು ಆಯ್ತ ಒಟ್ಟಿಗೂ ನನೊಂಜಿದಾದ ಒಂಜಿ ವಿಶೇಷವಾಯಿನ ಪಣ್ಣಂದಾಂಡ ಅವ್ರ ಖಾಲಿ ಸ್ವೀಟ್ಸ್ ಪಟ್ಟೊಂದು ಅವ್ರನ್ನ ವಾಣಿಜ್ಯ ಕ್ಷೇತ್ರ ಮಾತ್ರ ಅದು ಅವು ಏತೋ ಜನಕ್ಲೆಗೆ ಮಧ್ಯಮ ವರ್ಗದ ಜನಕ್ಲೆಗೆ ಅದಪ್ಪು ಏತೋ ಜನಕ್ಲೆಗೆ ಬೇಲೆ ಕೊರ್ಪುನ ಒಂಜಿ ಅವಕಾಶ ಎಲ್ಲ ಇನ್ನು ಯಾರನ್ನ ಆ ಒಂಜಿ ಉದ್ಯಮದ ಅದ್ರ ಆತಂಡು ಏತೋ ಕುಟುಂಬಲು ಆ ಒಂಜಿ ಸ್ವೀಟ್ಸ್ದ ಉದ್ಯಮದ ಬೇಲೆ ಮಂದದ ನಡದೊಂದು ಇಂಚಿನ ಉದ್ಯಮ ಬಾರಿ ಪೊರ್ಲ ಕಂಡಿಡು ಅಚ್ಚು ಕಟ್ಟಡು ಅಟ್ಲ ಶುಚಿ ರುಚಿಯಾದ ಪ್ರಾರಂಭಡೆ ತೋಜೊಂದುಂಡು ಬಹುಶಃ ಇಡೀ ಊರ್ದಕ್ಲೆ ಇತ್ನೆಟ ಮಾತ ಸಮುದಾಯ ಇಡೀ ದಕ್ಷಿಣ ಕನ್ನಡ ಜಿಲ್ಲೆದಕ್ಲೆ ಎಂಕ್ಲೆನ ಆಳ್ವ ಸ್ವೀಟ್ಸ್ದ ಬಗ್ಗೆ ಎಡ್ಡೆಪ್ಪು ಬರಡು ಅರ್ನ ಈ ವಾಣಿಜ್ಯ ಕ್ಷೇತ್ರಡು ಸ್ಥಳ ಸಾನ್ನಿಧ್ಯದ ಈ ದೈವದೇವರು ಮಾತರಗೆ ಮಾತ ಧರ್ಮದಲ್ಲ ಮೂಲ ಸರ್ವಧರ್ಮದ ದೇವರುಲ್ಲೇರು ನಿತ್ಯಾದರು ಮಾತೆ ಉಲ್ಲೇರು ಮಸೀದಿ ಉಂಡು ಎಂಗ್ಲೆನ ಪಂಜಂದಾಯ ಕೊರಗಜ್ಜ ಅಪ್ಪೆ ಮಾತ ರಾಜರಾಜೇಶ್ವರಿ ರಕ್ತೇಶ್ವರಿ ಮಾತ ಒಪ್ಪುನಂಚಿನ ಸ್ಥಳ ಸಾನ್ನಿಧ್ಯ ಈ ಕ್ಷೇತ್ರಡು ಎಂಕ್ಲನೆ ಸ್ವಂತ ಅನುಭವ ಯಾಂಬತ್ತದಲ್ಲ 16 ವರ್ಷ ಓಯೆ ಒಂಜಿ ಉದ್ಯಮ ಒಪ್ಪಡಿ ಕ್ಷೇತ್ರಕ್ಕೆ ಬತ್ತಿನಂಚಿನ ಅರ್ನ ಈ ಒಂಜಿ ಉದ್ಯೋಗದಾದ್ರೆ ಇಡೀ ಪರಿಸರದ ಜನಕ್ಕಲೇನ ಇಲ್ಲಡೆ ಚೀಪೆನೆ ಉಪ್ಪಡು ಆ ಚೀಪೆದ ಒಟ್ಟು ಅರ್ನ ಉದ್ಯಮ ಒತ್ತರ ಆದ ಅರೆಗೆ ಎಡ್ಡೆಪ್ಪ ಅವಡರ್ನ ಕುಟುಂಬ ಅರ್ನ ಸಂಸ್ಥೆಡ್ ಬೆನ್ಪುನಂಚಿನ ಮಾತೆರೆಗ್ಲ ಎಡ್ಡೆಪ್ಪು ತಿಕ್ಕಡು ಬನ್ನೊಂದು ಮಾತೆರೆಗ್ಲ ಸೊಲ್ಮೆ ಸಂದೇಹ ತಮಲ್ತನ್ವೆ ಸರ್ವೇ ಜನ ಸುಖಿನೋ ಭವಂತು. ಮತ್ತು ಧನಲಕ್ಷ್ಮಿ ಗಟ್ಟಿಯರು ಪಂಡಿಲಕನೆಂದು ಒಂಜಿ ಸರ್ವಧರ್ಮ ಸಮನ್ವಯದ ಕೇಂದ್ರ ಮಾತ ಧರ್ಮದಲ ಧಾರ್ಮಿಕ ಕೇಂದ್ರಗಳು ಶ್ರದ್ಧಾ ಕೇಂದ್ರಗಳು ಈ ಭಾಗೋಡುಂಡು ಇಂಚಿತ್ತಿನ ಭಾಗೋಡು ಕೈತಳ್ಳೆ ಇತ್ತಿನಂಚಿನ ಆಳ್ವಾಸ್ ಬೇಕರಿತ್ತೆ ಈ ಹೊಸ ಕಟ್ಟಡಕ್ಕೆ ಸ್ಥಳಾಂತರ ಹಾಕಲು ಚೀಪೆ ಪಟ್ಟುನ ಬೇಲೆನ 25 ವರ್ಷಡು ಮಂತೊಂದುಲ್ಲೇರು ಅವು ಅಭಿವೃದ್ಧಿ ಆವಡು ಪಂಪಿನಂಚಿನ ಆ ಕನಸು ಪರಿಶ್ರಮ ಬೆಂದೊಂದುಲ್ಲೇರು ಅಕಲ್ನ ಪರಿಶ್ರಮ ಬೊಕ್ಕ ಅಕಲ್ನ ಕಠಿಣ ಆ ಒಂಜಿ ಶ್ರಮಕ್ಕೂ ಬೊಕ್ಕ ಗ್ರಾಹಕರನ್ನ ಪ್ರೀತಿ ವಿಶ್ವಾಸಕ್ಕೂ 25 ವರ್ಷದ ನಂಬುಗೆದ ಭದ್ರ ನೆಲೆಗಟ್ಟು ಉಂಡು ಅಂಚಾದ ಈ ವ್ಯಾಪಾರ ನಲಲಾತ್ ಅಭಿವೃದ್ಧಿ ಆವಡು ಆವು ಪಂಪುನಂಚಿನ ಆಶಯ ಮಾತೆನಲ ಹಾರೈಕೆಲ್ಲ ಉಂಡು ನಲಲಾತ್ ಶ್ರೀಯುತ ಗಿರೀಶ್ ಆಳುವ ಸಹೋದರರನ್ನ ವ್ಯಾಪಾರ ಉದ್ಯಮ ಬಳೆವಡು ಈ ಸಂದರ್ಭ ಒಂಜಿ ನೆನಪು ಮನ್ಪಡ ನಂಚಿನ ಒಂಜಿ ಉದರ ಉಂಡಾಕಲ್ಲ ಹಿರಿಯ ಸಹೋದರಿ ಗೀತೇಶ್ ಆಳ್ವರು ಮುರಾಣಿ ಅನಿವಾರ್ಯ ಒಂಜಿ ನೆಟ್ಟಿನ ಮಾರಿನ ಕಳೆ ಒಂದ ಒಟ್ಟಿಗೆ ಇತ್ತದು ಮೂಜಿ ಜನಲ ಆ ಒಂಜಿ ಬಾರಿ ಪೊರ್ಲುಡು ವ್ಯವಹಾರ ತೂವಂಚಿನ ಅಂಚಿನ ಐಟೆ ಅರ್ನ ನೆನಪು ಮಸ್ತು ಉಂಡು ದಯಪಂಡ ಐಟೆ ಅರ್ನೇ ಪರಿಶ್ರಮ ಆರೇ ಇತ್ತೊಂದು ಅಕೊಂಡು ಅಂಜನ ಮೆಗಿಬಲ ಎಲ್ಲ ಅವಳು ಇತ್ತೊಂದು ಗಿರೀಶ್ ಆಳ್ವರು ಇತ್ತೊಂದು ಈಗ ಮೆರಳ ವ್ಯವಹಾರ ಪಿದೇಡು ತೊಗೊಳ್ತೇವೆ ಆ ಅಂಚಿನ ಒಂಜಿ ಎಡ್ಡೆ ಹಿರಿಯ ಸಹೋದರನ ಕಳವಂಜಿ ಅಂಚಿನ ಒಂಜಿ ನೆನಪಿತ್ತನಲ್ಲ ಅರ್ನ ಸ್ಮರಣೆ ಅರ್ನ ನೆನಪು ನಂಗೆ ಏಪ್ಪಲ ಉಂಡು ಪಣ್ಣೋದು ಅರ್ನ ಆ ಒಂಜಿ ಮಾರ್ಗದರ್ಶನ ಆಶೀರ್ವಚನ ಅವು ಅಲ್ಪಡ್ದಲ ಬೋಡು ಅರ್ನ ದಿವ್ಯಾತ್ಮಕ ಸದ್ಗತಿಲ ತಿಕ್ಕೋಡು ಈ ಒಂಜಿ ಸ್ಥಳಟ್ಟು ಆವಡು ಪಂಪಿನಂಚಿನ ಕಣ ಅರೆಗಳ ಇತ್ತಂಚ ಅದು ಈ ಸಂದರ್ಭಡು ಅರ್ನ ಕನಲ ಈಡೇರ್ದನ್ನು ಪಂಡೊಂದು ಕಲ ಉದ್ಯಮ ನನಲಾತಿ ಯಶಸ್ವಿ ಆವಡು ಪಂಡೊಂದು ಈ ಸಂದರ್ಭಡು ಈ ಒಂಜಿ ಕಾರ್ಯಕ್ರಮನು ಸ್ಮರಣೆ ಅಕ್ಲೆಗೆ ಒಂಜಿ ಇದು ಚೀಪದ ಅಂಗಡಿಗೆ ಬರ್ತದೆ ಚೀಪದ ಅಂಗಡಿಗೆ ಉದೀಪನ ಮಂತಿನಂಚಿನ ಈ ಹೊರ್ತುಡು ಅಕ್ಲೆಗೆ ಚೀಪದ ಒಂಜಿ
ಕಟ್ಟಲು ಕೊಡ್ದು ಶ್ರೀಯುತ ಗಿರೀಶ್ ಆಳ್ವ ಸಹೋದರರ ಅಟ್ಲಿಗೆ ತಂತ್ರಿಲ್ಲ ಈಗ ಆತ್ಮೀಯ ಬಂಧುಲೆ ಶ್ರೀಯುತ ಗಿರೀಶ್ ಆಳ್ವ ಸಹೋದರರನ್ನ ಯೋಗಿ ಆಳ್ವಾಸ್ ಬೇಕರಿ ಇಂದು 25 ವರ್ಷೋಡ್ದಿಂಚಿ ಕೈತಲ್ದನೆ ಅಕ್ಕಲ್ನೇ ಜಾಗೇಡು ಉತ್ಪನ್ನ ಘಟಕ ಮಾತ್ರ ಇತ್ತು ಇದು ಅಕ್ಕಲ್ನೇ ಒಂಜಿ ವಾಣಿಜ್ಯ ಬೊಕ್ಕ ವಸತಿ ಸಮುಚ್ಚಯ ಸ್ಥಳಾಂತರ ಆತನು
ನೆಟ್ಟೆ ಉತ್ಪನ್ನದ ಒಟ್ಟೊಟ್ಟಿಗೆ ಬೇಕರಿದ ಒಂಜಿ ಶೋರೂಮ್ಲ ಒಟ್ಟಿಗೆ ಶುರು ಮಾಡ್ತಿದ್ದೀರಿ. ಇದತ್ತ ಉದೀಪನದ ಲೇಸಿಗೆ ಬರ್ತದೆ ರಡ್ಡು ಪಾತ್ರ ಶುಭಾಶಯ ಪಂಡ್ರೆ ನಮ್ಮೊಟ್ಟಿಗೆ ನಮ್ಮ ಆತ್ಮೀಯ ಶಾಸಕರು ಶ್ರೀಯುತ UT ಖಾದರ್ ಮಾಜಿ ಸಚಿವರೆಲ್ಲ ಅಂದು ಅರೆ ನಮ್ಮ ಶ್ರೀಯುತ ಗಿರೀಶ್ ಆಳ್ವ ಮೋರ್ಲ ಇಲ್ಲದಕ್ಕೆ ನಮ್ಮ ಪರವಾದರನ್ನು ಸ್ವಾಗತ ಬಂದಿಲ್ಲ. ಆರು ಈ ಒಂಜಿ ಆಳ್ವಾಸ್ ಬೇಕರಿಗೆ ನನ್ನ ಶುಭಾಶಯದ ಪಾತ್ರ ಪನ್ನಡ ಮಾಡೋದಕ್ಕೆ ಬಂದಿಲ್ಲ. ಗಿರೀಶ್ ಮೋರ್ಲ ಮತ್ತು ಅವರ ಕುಟುಂಬಸ್ಥರು ಪ್ರಾರಂಭ ಮಾಡಿದಂತಹ ಆಳ್ವಾಸ್ ಸ್ವೀಟ್ಸ್ ಬರೀ ನಮ್ಮ ದಕ್ಷಿಣ ಕನ್ನಡ ಮತ್ತು ಕರ್ನಾಟಕ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟ ಕೂಡ ಬಹುಶಃ ಇಲ್ಲಿಂದ ತಗೊಂಡು ಹೋಗೋರು ಕುಡಿಯುತ್ತಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕುಡಿಯುವುದು ಪ್ರಸಿದ್ಧವಾಗಿದೆ. ಆಳ್ವಾಸ್ ಸ್ವೀಟ್ಸ್ ತಮ್ಮ ನೂತನವಾದ ಮಳಿಗೆ ಮತ್ತು ಉತ್ಪಾದನಾ ಘಟಕವನ್ನು ಇವತ್ತು ಈ ಪ್ರದೇಶದಲ್ಲಿ ಪ್ರಾರಂಭ ಮಾಡೋದು ನಮಗೆ ಅತ್ಯಂತ ಸಂತೋಷ. ಬಹುಶಃ ಒಬ್ಬ ಸತ್ಪ್ರಜೆಯಾಗಿ ಹಂತವಾಗಿ ಹೇಗೆ ಇವತ್ತು ಅತ್ಯಂತ ಜೀವನದ ಯಶಸ್ವಿ ಆಗ್ಬೋದು ಅಂತೇಳಿ ಗಿರೀಶ್ ಮೋರ್ಲರವರು ಇವತ್ತು ಎಲ್ಲ ಆ ಒಂದು ಉದ್ದಿಮೆದಾರರಿಗೆ, ಯುವಕರಿಗೆ, ವ್ಯಾಪಾರಸ್ಥರ ಮಾದರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಪ್ರಾಮಾಣಿಕತೆ, ನಿಯತ್ತು ಮತ್ತು ಬದ್ಧತೆ ಬಹುಶಃ ಗ್ರಾಹಕರಿಗೆ ಅತ್ಯುತ್ತಮವಾದ ಆರೋಗ್ಯಪೂರ್ವಕವಾದ ಆ ಒಂದು ತಿಂಡಿ ತಿನಿಸುಗಳನ್ನು ಮುಟ್ಟಿಸಬೇಕೆಂಬ ಉದ್ದೇಶದಿಂದ ಬಹುಶಃ ಗುಣಮಟ್ಟದಲ್ಲಿ ಯಾವುದೇ ಒಂದು ರಾಜಿ ಮಾಡದೆ ಬಹುಶಃ ಇವತ್ತು ಈ ರೀತಿಯ ಅತ್ಯಂತ ಯಶಸ್ವಿಯ ಒಂದು ಸಂಸ್ಥೆಯಾಗಿ ಪರಿವರ್ತನೆ ಮಾಡಲು ನಮಗೆ ಅತ್ಯಂತ ಸಂತೋಷ. ಆಳ್ವಾಸ್ ಸ್ವೀಟ್ಸ್ನವರ ನೂತನ ಈ ಒಂದು ಶಾಪ್ ಮತ್ತು ಉತ್ಪಾದನಾ ಘಟಕ ಅತ್ಯಂತ ಯಶಸ್ವಿ ಆಗಲಿ, ಯಾವೊಂದು ಹೆಸರು ಮತ್ತು ಕೀರ್ತಿ ಬಹುಶಃ ಅಂತಾರಾಷ್ಟ್ರೀಯ ಮಟ್ಟ ಇದೆ, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅದು ಮೇಲಕ್ಕೇರಿ ಸರ್ವರಿಗೂ ಕೂಡ ಇವತ್ತು ಒಂದು ಅತ್ಯಂತ ಪ್ರೀತಿಯ ಒಂದು ಘಟಕವಾಗಿ ಪರಿವರ್ತನೆ ಆಗಲಿ ಅಂತ ನಾನು ಹೇಳಿಕೊಂಡು ಬಹುಶಃ ಗಿರೀಶ್ ಮೋರ್ಲ ಅವರಿಗೆ, ಅವರ ಕುಟುಂಬಸ್ಥರಿಗೆ, ನಮ್ಮ ಜೊತೆ ನನ್ನ ಬಂದಂಥ ನಮಗೆ ಶ್ರೀಧರ್ ಆಳ್ವರ್ ಅವರಿಗೆ, ಸನ್ಮಿತ ವಿದ್ಯಾಧರ್ ಶೆಟ್ಟಿ ಅವರಿಗೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿ ಅತ್ಯಂತ ಸಂತೋಷದ ಈ ಉದ್ಘಾಟನಾ ಕಾಮದಲ್ಲಿ ನಾನು ಭಾಗವಹಿಸ್ತೇನೆ. ಅವರ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಆತ್ಮೀಯ ಶ್ರೀಯುತ UT ಖಾದರ್ ಅವರು ಭಾಗವಹಿಸ್ತಾರೆ. ಅವರ ಮನೆಯಲ್ಲಿರುವಂತಹ ವಾರ್ಷಿಕ ಆಟ ಮತ್ತು ಪೂಜೆ ಕಾರ್ಯಕ್ರಮಗಳು, ಯಾವುದೇ ಕಾರ್ಯಕ್ರಮಗಳಿರಲಿ ಕಂಬಳದಲ್ಲೂ ಕೂಡ ಅವ್ರ ಜೊತೆಯಲ್ಲಿದ್ದಾರೆ. ಈ ಸಲ 2 ವರ್ಷದಿಂದ ಕಂಬಳ ಆಲೋಚನೆಯಲ್ಲಿದ್ದಾರೆ. ಅವರ ಕ್ಷೇತ್ರದಿಂದ 10 ಎಕರೆ ಜಾಗೆಯಲ್ಲಿ ಕಂಬಳ ಮಾಡುವಂತ ಒಂದು ಪ್ಲಾನ್ ಮಾಡಿ ಒಂದು ಕ್ರೀಡಾಂಗಣ ಮಾಡ್ತಾರೆ. ಬೆದ್ರದಲ್ಲಿ ಮತ್ತೆ ಮೂಡಬಿದ್ರೆ ಇದು ಮೇರಲ್ಲಿದೆ. ಅದೇ ರೀತಿಯಲ್ಲಿ ಇಲ್ಲಿ ಸಹ ಒಂದು ನಮ್ಮ ಗ್ರಾಮದಲ್ಲಿ ಒಂದು ಮಾಡುವ ಒಂದು ವ್ಯವಸ್ಥೆ ಉಂಟು. ಅದಕ್ಕೆ ಅವರ ಮುಂದಾಳಿಕೆಯಲ್ಲಿ ಅವರು ಮಾಡಿಕೊಂಡು ಹೋಗಬೇಕು ಅಂತ ನಮ್ಮ ಆಸೆ. ಒಂದು ರಾಜ್ಯ ಮಟ್ಟಕ್ಕೆ ಮಾದರಿಯಾಗುವಂತಹ ಕಂಬಳೋತ್ಸವ ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ನೇತೃತ್ವದಲ್ಲಿ ಆಗಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಹೆಸರಾಗಬೇಕು. ಥ್ಯಾಂಕ್ ಯು. ನಮ್ಮ ಗಿರೀಶ್ ಆಳ್ವರ್ನ ಆತ್ಮೀಯರು ಅವರೊಟ್ಟಿಗೆ ಮಾತು ಕೆಲಸಗಳು ಒಪ್ಪುನಾರು. ನಮ್ಮ ಶ್ರೀಯುತಕ್ಕೆ ರವೀಂದ್ರ ಶೆಟ್ಟಿ ಉಳಿದರು, ಕರ್ನಾಟಕ ರಾಜ್ಯ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು. ಅರೆಲ್ಲ ಸ್ವಾಗತ ಮಂತಂದಿಲ್ಲ ಗಿರೀಶ್ ಆಳ್ವರ್ನ ಕಾರಣ ಸ್ವಾಗತ ಮಂತಂದಿಲ್ಲ. ನಮ್ಮಂಥ ಎಲ್ಲ ದೇವರನ್ನ ಮನಸ್ಸು ಸ್ಮರಿಸುತ್ತಾ, ನನ್ನೆಲ್ಲ ಗುರು ಹಿರಿಯರಿಗೆ ವಂದಿಸುತ್ತಾ, ನನ್ನ ಬಹಳ ಆತ್ಮೀಯ ಬಂಧು ಗಿರೀಶ್ ಆಳ್ವ ಮೋರ್ಲ ಮತ್ತು ಅವರ ಮನೆಯವರು, ಸಹೋದರರು ಎಲ್ಲರೂ ಕೂಡ ಇವತ್ತು ಒಬ್ಬ ಯುವಕ ಸಾಧನೆ ಮಾಡಬೇಕು ಅಂತ ಇದ್ದರೆ ಯಾವ ರೀತಿ ಅದನ್ನು ಸಾಧಿಸಿ ತೋರಿಸ್ಬೋದು ಎಂಬುದಕ್ಕೆ ಗಿರೀಶ್ ಆಳ್ವ ಮೋರ್ಲನೇ ಉದಾಹರಣೆ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಆಳ್ವ ಸ್ವೀಟ್ಸ್ ಕಳೆದ 25 ವರ್ಷಗಳಿಂದ ಅವರದ್ದೇ ಆದ ಅಲ್ಲಿ ಪಂಡಿತೋತ್ಸವ ಇರತಕ್ಕಂಥ ಜಾಗದಲ್ಲಿ ಆಳ್ವ ಸ್ವೀಟ್ಸನ್ನು ಪ್ರಾರಂಭಿಸಿ ಇವತ್ತು ಮತ್ತೆ ಅವರದ್ದೇ ಕಟ್ಟಡದಲ್ಲಿ ನೂತನವಾಗಿ ಒಂದು ಆಳ್ವ ಸ್ವೀಟ್ಸನ್ನು ಒಂದು ಅಂಗಡಿಯನ್ನು ಪ್ರಾರಂಭ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಗಿರೀಶ್ ಆಳ್ವ ಮೋರ್ಲ ಅವರ ಸಹೋದರರು, ಅವರ ಇಡೀ ಕುಟುಂಬರಿಗೆ ದೇವರು ಸರ್ವ ಶಕ್ತಿಯನ್ನು ಕೊಟ್ಟು ಇನ್ನಷ್ಟು ಉದ್ಯಮದಲ್ಲಿ ಯಶಸ್ವಿಯಾಗುವಂಥ ಒಂದು ಅವಕಾಶವನ್ನು ದೇವರು ಒದಗಿಸಿಕೊಡಲಿ ಅಂತ ಸಂದರ್ಭದಲ್ಲಿ ಅವರಿಗೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ಅದರ ಜೊತೆಗೆ ನಾನು ಯಾವತ್ತೂ ಕೂಡ ಗಿರೀಶ್ ಆಳ್ವ ಮೋರ್ಲ ಯಾವುದೇ ಕಾರ್ಯಕ್ರಮ ಕೂಡ ನಮ್ಮನ್ನು ಕರೀತಾರೆ. ವಿದ್ಯಾಧರನ್ನ ಹೇಳಿದಂತೆ ಆ ಒಂದು ಪ್ರೀತಿ ವಿಶ್ವಾಸವನ್ನು ಮುಂದಿನ ದಿನಗಳಲ್ಲಿ ಉಳಿಸಿಕೊಂಡು ಹೋಗುವಂಥ ಕೆಲಸ ಆಗಲಿ ಅಂತ ಹೇಳುತ್ತಾ, ಮತ್ತೊಮ್ಮೆ ಆಳ್ವ ಸ್ವೀಟ್ಸಿನ ಈ ಒಂದು ಹೊಸ ಉದ್ಯಮದ ಈ ಒಂದು ಮಳಿಗೆಗೆ ಶುಭಾಶಯವನ್ನು ಕೋರುತ್ತಾ, ಎಲ್ಲರಿಗೂ ಕೂಡ ದೇವರು ಒಳ್ಳೆಯದು ಮಾಡಲಿ ಅಂತ ಸಂದರ್ಭದಲ್ಲಿ